10 ಮಿಲಿಯನ್ಗೂ ಅಧಿಕ ಹ್ಯಾಪಿ ಪೇಷಂಟ್ಗಳು. ಇಡೀ ದಕ್ಷಿಣ ಭಾರತಾದ್ಯಂತ 5 ರಾಜ್ಯಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚಿನ ಸುಸಜ್ಜಿತ ಸ್ಪೆಷಾಲಿಟಿ ಕ್ಲಿನಿಕ್ಗಳು ಡಯಾಬಿಟೀಸ್, ಕೀಲು ನೋವು, ಸೋಯಾಸಿಸ್ ನಂತಹ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಕೊಡುವಂತಹ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್. ಆರೋಗ್ಯದ ವಿಷಯದಲ್ಲಿ ಅತ್ಯುತ್ತಮ ಆಯ್ಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯ ಹೋಮಿಯೋಪತಿ ತಜ್ಞರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ನಮಸ್ಕಾರ ಮ್ಯಾಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ತಜ್ಞರು ನಿಮಗೆಲ್ಲ PCOD ಮತ್ತು ಫೈಬ್ರಾಯ್ಡ್ ಅಂದರೆ ಸಾಕಷ್ಟು ಜನ ಹೆಣ್ಣು ಮಕ್ಕಳಲ್ಲಿ ಒಂದು ಸ್ವಲ್ಪ ವರ್ಷಗಳು ಹಿಂದೆ ನೋಡಿದಾಗ ವಯಸ್ಸಾದವರಲ್ಲಿ ಅಂದರೆ ಒಂದು 30 ಆಗಿರ್ಬೋದು, 35 ಕ್ರಾಸ್ ಆದಮೇಲೆ ಇಂತಹ ಒಂದು PCOD ಸಮಸ್ಯೆಗಳನ್ನು ನಾವು ಅತಿ ಹೆಚ್ಚಾಗಿ ನೋಡ್ತಾ ಇದ್ವಿ. ಆದರೆ ಇವಾಗ ಇನ್ನು 18 ವರ್ಷ ಆಗಿರ್ಬೋದು, 20 ವರ್ಷದ ಹೆಣ್ಣು ಮಕ್ಕಳಲ್ಲೂ ಕೂಡ ನಾವು PCOD ಸಮಸ್ಯೆ ಆಗಿರಬಹುದು ಅಥವಾ ಫೈಬ್ರಾಯ್ಡ್ ಅಂದರೆ ಗರ್ಭಕೋಶದಲ್ಲಿ ಗಡ್ಡೆಗಳಾಗುವಂಥದ್ದು. ಯಾತಕ್ಕೆ ಇಂತಹ ಒಂದು ಸಮಸ್ಯೆಗಳು ಸಾಕಷ್ಟು ಜನ ಹೆಣ್ಮಕ್ಳನ್ನ ಕಾಡ್ತಾ ಇದೆ? ಇದಕ್ಕೆ ಒಂದು ಆಹಾರ ಪದ್ಧತಿ ಆಗಿರ್ಬೋದು, ಜೀವನ ಶೈಲಿಯಲ್ಲಿ ಎಲ್ಲಿ ಬದಲಾವಣೆ ಆಗ್ತಿದೆ, ಎಲ್ಲಿ ಮಿಸ್ಟೇಕ್ ಅನ್ನ ಮಾಡ್ತಾ ಇದೀವಿ, ಯಾಕೆ ಅತಿ ಹೆಚ್ಚು ಹೆಣ್ಮಕ್ಳಲ್ಲಿ PCOD ಸಮಸ್ಯೆ ಅನ್ನೋದು ಬಂದಾಗ ಅದರಿಂದ ಥೈರಾಯ್ಡ್ ಆಗುವಂಥದ್ದಾಗಿರ್ಬೋದು, ಅಥವಾ ಎಷ್ಟೋ ಜನ ನಾವು ಹೆಣ್ಮಕ್ಳನ್ನ ನೋಡ್ತೇವೆ, ನಮಗೆ ಸರಿಯಾದ ರೀತಿಯಲ್ಲಿ ಮುಟ್ಟಾಗೋದಿಲ್ಲ, ಒಂದು ಮಂತ್ಲಿ ಸೈಕ್ಲಿಂಗ್ ಅನ್ನೋದು ಸೂಕ್ತವಾದ ರೀತಿಯಲ್ಲಿ ಆಗೋದಿಲ್ಲ, ಒಬೇಸ್ ಪ್ರಾಬ್ಲಮ್ ಆಗುವಂಥದ್ದು. ಇಂತಹ ಎಲ್ಲಾ ಸಮಸ್ಯೆಗಳನ್ನ ನೋಡೋದ್ರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಕಂಪ್ಲೀಟ್ ವಿಷಯದ ಬಗ್ಗೆ ಡಾಕ್ಟರ್ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಎಸ್ ಮ್ಯಾಮ್, ಮೊದಲನೇದಾಗಿ ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಈಗ PCOD ಸಮಸ್ಯೆ ಅನ್ನೋದು ಈಗ ಸ್ವಲ್ಪ ವರ್ಷಗಳ ಹಿಂದೆ ಹೋದಾಗ ಇತ್ತು ಸಮಸ್ಯೆ, ಆದರೆ ಬಟ್ ಒಂದು 30 ವರ್ಷ, 35 ವರ್ಷ, 40 ವರ್ಷದವರಲ್ಲಿ ಒಂದು ಇಂತಹ ಸಮಸ್ಯೆಯನ್ನ ನೋಡ್ತಿದ್ವಿ. ಆದರೆ ಈಗ ಅಂದರೆ ಒಂದು ಋತುಮತಿ ಆಗದೆ ಒಂದು ಕಷ್ಟ ಆಗ್ತಿದೆ ಅಂತ ಹೇಳ್ಬೋದು ಎಷ್ಟೋ ಹೆಣ್ಣು ಮಕ್ಕಳಲ್ಲಿ. ಅದನ್ನು ಕೂಡ ಎಷ್ಟೋ ಹೆಣ್ಮಕ್ಳು ಒಂದು ಋತುಮತಿ ಆಗೋದಕ್ಕೂ ಕೂಡ ಟ್ರೀಟ್ಮೆಂಟನ್ನ ತಗೊಂಡು ಆಗ್ತಾ ಇದ್ದಾರೆ. ಜೊತೆಗೆ ಏನಾದರೂ ಋತುಮತಿ ಆದ್ರೂ ಕೂಡ ಮಂತ್ಲಿ ಸೈಕ್ಲಿಂಗ್ ಸರಿಯಾಗಿ ಆಗೋದಿಲ್ಲ, ಅಥವಾ ಆದ್ರೂ ಬ್ಲೀಡಿಂಗ್ ಸರಿಯಾಗಿ ಆಗೋದಿಲ್ಲ, ಒಂದು ದಿನ 2 ದಿನ ಬ್ಲೀಡಿಂಗ್ ಆಗುವಂಥದ್ದು, ಅಥವಾ 1 ಮಂತ್ ಏನಾದರೂ ಪೀರಿಯಡ್ಸ್ ಆದರೆ ಮತ್ತೆ 5 ತಿಂಗಳು 6 ತಿಂಗಳು ಪೀರಿಯಡ್ಸ್ ಆಗದೆ ಇರುವಂಥದ್ದು. ಇಂತಹ ಸಮಸ್ಯೆಗಳನ್ನೆಲ್ಲ ನೋಡ್ತಾ ಇರೋದ್ರಿಂದ ಮೊದಲನೇದಾಗಿ ವೀಕ್ಷಕರಿಗೆ PCOD ಅಂದರೆ ಏನು ಅನ್ನೋದನ್ನ ತಿಳಿಸ್ಕೊಡಿ. ಸೊ ಇವತ್ತು ನಾವು ಪ್ರಮುಖವಾಗಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳ ಬಗ್ಗೆ ಮಾತಾಡ್ತಾ ಇರೋದು. ಅದರಲ್ಲಿ ಈಗ ನಾವು ಅತಿ ಹೆಚ್ಚು ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನೋಡುವಂತಹ ಪೇಷಂಟ್ಸ್ ಅಥವಾ ನಮ್ಮಲ್ಲಿ ಅತಿ ಹೆಚ್ಚು ಹೆಣ್ಮಕ್ಳು ಇನ್ನೂ ಅರ್ಲಿ ಸ್ಟೇಜಸಲ್ಲಿ ಇರುವಂತಹ ಹೆಣ್ಮಕ್ಳನ್ನ ನಾವು ಅತಿ ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಇರುವಂತಹ ಹೆಣ್ಮಕ್ಳಲ್ಲಿ ಈ ಮುಟ್ಟಿನ ಸಮಸ್ಯೆ ಅನ್ನೋದು ಒಂದು ಕಾಮನ್ ಸಿಂಪ್ಟಮ್ ಥರನೇ ಆಗೋಗಿದೆ. ಮೊದಲನೇದು, ಅವ್ರಿಗೆ ಪ್ಯುಬರ್ಟಿ ಏಜ್ ತುಂಬಾ ಬೇಗ ಬರ್ತಾ ಇರುತ್ತೆ. ಈಗ ನಾವು ನಮ್ಮ ಟೈಮಲ್ಲಿ ನೋಡೋದಾದರೆ ಒಂದು 10 ಇಯರ್ಸ್, 20 ಇಯರ್ಸ್, 30 ಇಯರ್ಸ್ ಬ್ಯಾಕ್ ನಾವೇನಾದ್ರು ನೋಡೋದಾದರೆ 14-15 ವರ್ಷ ಆದಮೇಲೆ ಹೆಣ್ಮಕ್ಳು ಮೆಚೂರ್ ಆಗೋದು ಅಥವಾ ಅವ್ರಿಗೆ ಋತುಚಕ್ರ ಸ್ಟಾರ್ಟ್ ಆಗೋದನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ವಿ. ಆದರೆ ಈಗ 10 ವರ್ಷ, 11 ವರ್ಷಕ್ಕೆ ಸಣ್ಣ ಸಣ್ಣ ಮಕ್ಕಳೇ ಅವ್ರಿಗೆ ಪ್ಯುಬರ್ಟಿ ಸ್ಟೇಜ್ಗೆ ರೀಚ್ ಆಗುವಂಥದ್ದು, ಅವರಲ್ಲಿ ಋತುಚಕ್ರ ಸ್ಟಾರ್ಟ್ ಆಗೋದನ್ನು ನೋಡ್ತಾ ಹೋಗಿದ್ವಿ. ಸೊ ಇದು ತುಂಬಾ ಪ್ರೀಪೋನ್ ಆಗಿರೋದ್ರ ಜೊತೆಗೆ ಈಗ ಅವ್ರಿಗೇನು ರೆಗ್ಯುಲರ್ ಆಗಿ ಸೈಕಲ್ಸ್ ಬರಬೇಕೋ ಈ ಸೈಕಲ್ಗಳು ತುಂಬಾ ಇರ್ರೆಗ್ಯುಲರ್ ಆಗಿರೋದನ್ನ ನಾವು ನೋಡ್ತಾ ಹೋಗುವಂಥದ್ದು. ಸ್ಪೆಷಲಿ ಹಳ್ಳಿಗಳಲ್ಲಿ ಇರುವಂತಹ ಹೆಣ್ಮಕ್ಳನ್ನ ಅಥವಾ ರೂರಲ್ ಏರಿಯಾನಲ್ಲಿ ಇರುವಂತಹ ಹೆಣ್ಮಕ್ಳಿಗೆ ನಾವು ಕಂಪೇರ್ ಮಾಡಿದಾಗ ಈ ಅರ್ಬನ್ನಲ್ಲಿ ಇರೋದು ಅಥವಾ ಸಿಟಿನಲ್ಲಿ ಇರುವಂತಹ ಹೆಣ್ಮಕ್ಳಲ್ಲಿ ಈ PCOD ಸಮಸ್ಯೆ ತುಂಬ ಜಾಸ್ತಿ ಆಗಿರೋದನ್ನ ನಾವು ನೋಡಬಹುದು. ಕಂಪೇರಿಟಿವ್ಲಿ ನಾವು 10 ಜನ ಹೆಣ್ಮಕ್ಳಲ್ಲಿ ನಾವು ಪರೀಕ್ಷಿಸಿ ನೋಡಿದಾಗ ಅರೌಂಡ್ 6 to 7% ಆಫ್ ದ ಗರ್ಲ್ಸ್ ಅಲ್ಲಿ ಈ ಥರದ PCOD ಸಮಸ್ಯೆ ಇರೋದನ್ನ ನಾವು ಸಾಮಾನ್ಯವಾಗಿ ನೋಡ್ತಾ ಹೋಗ್ತೀವಿ. ಸೊ ಈ ಸಮಸ್ಯೆ ಕೆಲವರಿಗೆ ತುಂಬಾ ಅರ್ಲಿ ಸ್ಟೇಜಸ್ಸಲ್ಲೇ ಅವ್ರಿಗೆ ತುಂಬ ಜಾಸ್ತಿ ಸಿಂಪ್ಟಮ್ಸ್ ಇರೋದನ್ನ ನೋಡ್ತಾ ಹೋಗ್ತೀವಿ. ಇನ್ನು ಕೆಲವರಿಗೆ ಅವ್ರಿಗೆ PCOD ಇದೆ, ಆದರೆ ಅವರಿಗೆ ಸಿಂಪ್ಟಮ್ಸ್ಗಳು ರಿಅಪಿಯರ್ ಆಗದೆ ಇರುವಂಥದ್ದು ಅಥವಾ ಯಾವುದೇ ರೀತಿಯಾದ ತೊಂದರೆ ಇಲ್ಲದೆ ಇರೋದನ್ನು ನಾವು ನೋಡ್ತಾ ಹೋಗಬಹುದು. ಸೊ ಮೊದಲನೇದಾಗಿ PCOD ಅಂತ ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಹೇಳೋದು. ಸೊ ನಮ್ಮ ಗರ್ಭಕೋಶದಲ್ಲಿ ಅಂಡಾಂಶಗಳು ಪ್ರತಿ ತಿಂಗಳು ನಮಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಯಾವಾಗ ಈ ಅಂಡಾಂಶಗಳು ರಿಲೀಸ್ ಆಗೋದಿಲ್ವೋ ಅಥವಾ ಯಾವಾಗ ಈ ಓವಮ್ ರಿಲೀಸ್ ಆಗೋದಿಲ್ವೋ ಆಗ ಅಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸಗಳು ಆಗ್ತಾ ಹೋಗುತ್ತೆ. ಯಾವಾಗ ಈ ಹಾರ್ಮೋನ್ಗಳ ವ್ಯತ್ಯಾಸ ಆಗುತ್ತೋ ಆಗ ಈ ಅಂಡಾಂಶ ಭಾಗದಲ್ಲಿ ನಾವು ಸಣ್ಣ ಸಣ್ಣ ನೀರಿನ ಗುಳ್ಳೆಗಳ ಥರ ಆಗೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇದನ್ನೇ ನಾವು ಪಾಲಿಸಿಸ್ಟಿಕ್, ಪಾಲಿ ಅಂತ ಅಂದರೆ ಮಲ್ಟಿಪಲ್, ಒಂದಕ್ಕಿಂತ ಜಾಸ್ತಿ ಇರೋವಂಥದ್ದಕ್ಕೆ ನಾವು ಪಾಲಿ ಅಂತ ಕರಿತೀವಿ. ಸಿಸ್ಟಿಕ್ ಅಂದರೆ
ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಈಸ್ ಕಾಲ್ಡ್ ಆಸ್ ಸಿಸ್ಟ್ ಅಂತ ಹೇಳೋದು, ಅಂದರೆ ನೀರಿನ ಗುಳ್ಳೆಗಳು ಅಂತ ಹೇಳೋದು. ಸೊ ಒಂದಕ್ಕಿಂತ ಜಾಸ್ತಿ ಇರುವಂತಹ ನೀರಿನ ಗುಳ್ಳೆಗಳು ನಮ್ಮ ಈ ಅಂಡಾಂಶ ಸುತ್ತ ನಮಗೆ ಕಾಣಿಸುವಂಥದ್ದು. ಸೊ ಇದನ್ನೇ ನಾವು ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳುವಂಥದ್ದು. ಸೊ ಈ ಪಾಲಿಸಿಸ್ಟಿಕ್ ಓವರೀಸ್ ಸಿಂಗಲ್ ಆಗಿರಬಹುದು, ಮಲ್ಟಿಪಲ್ ಆಗಿರಬಹುದು, ಯೂನಿಲ್ಯಾಟ್ರಲ್ ಆಗಿರಬಹುದು ಅಥವಾ ಬೈಲ್ಯಾಟ್ರಲ್ ಕೂಡ ಆಗಿರಬಹುದು. ಸೊ ಯೂನಿಲ್ಯಾಟ್ರಲ್ ಅಂದರೆ ಬರೀ ರೈಟ್ ಸೈಡ್ ಅಂಡಾಂಶನಲ್ಲೋ ಅಥವಾ ಬರೀ ಲೆಫ್ಟ್ ಸೈಡ್ ಅಂಡಾಂಶನಲ್ಲೋ ಮಾತ್ರನೇ ಈ ಥರ ಸಿಸ್ಟ್ಗಳು ಅಪಿಯರ್ ಆಗೋದನ್ನ ನಾವು ಯೂನಿಲ್ಯಾಟ್ರಲ್ ಸಿಸ್ಟ್ ಅಂತ ಹೇಳ್ತೀವಿ. ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ದ ಪೇಷಂಟ್ಸಲ್ಲಿ ನಾವು ಈ ಬೈಲ್ಯಾಟ್ರಲ್ ಸಿಸ್ಟ್ ಇರೋದನ್ನೇ ಜಾಸ್ತಿ ನೋಡುವಂಥದ್ದು. ಅಂದರೆ ಅವ್ರಿಗೆ ರೈಟ್ ಓವರಿ ಮತ್ತು ಲೆಫ್ಟ್ ಓವರಿ ಎರಡರಲ್ಲೂ ಸಣ್ಣ ಸಣ್ಣ ನೀರಿನ ಗುಳ್ಳೆಗಳಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಯಾವಾಗ ಒಂದು ಋತುಚಕ್ರ ನಮಗೆ ಏರುಪೇರಾಗ್ತಾ ಹೋಗುತ್ತೆ, ಒಂದು ಋತುಚಕ್ರ ಕಂಪ್ಲೀಟಾಗಿ ನೀಟಾಗಿ ಆಗೋದಕ್ಕೆ ಎಷ್ಟೊಂದು ರೀತಿಯಾದ ಹಾರ್ಮೋನ್ಸ್ಗಳು ಅದಕ್ಕೆ ಕೆಲಸ ಮಾಡ್ತಾ ಇರಬೇಕಾಗುತ್ತೆ. ಈಸ್ಟ್ರೋಜನ್ ಇರಬಹುದು, ಪ್ರೊಜೆಸ್ಟ್ರಾನ್ ಇರಬಹುದು, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇರಬಹುದು, ಪಿಟ್ಯುಟರಿ ಗ್ಲ್ಯಾಂಡಲ್ಲಿ ಸೆಕ್ರೀಟ್ ಆಗುವಂಥ ಹಾರ್ಮೋನ್ಸ್, ಈ ರೀತಿ ಪ್ರತಿಯೊಂದು ಹಾರ್ಮೋನ್ಗಳನ್ನು ಕ್ರಮಬದ್ಧವಾಗಿ ಕೆಲಸ ಮಾಡಿದಾಗಲೇ ನಮಗೆ 28 ಡೇಸಿಂದ 35 ಡೇಸಲ್ಲಿ ಒಂದು ಸೈಕಲ್ ಅಂತ ಆಗುವಂಥದ್ದು. ಸೊ 28 ದಿನದಿಂದ 35 ದಿನಗಳವರೆಗೆ ನಿಮ್ಗೆ ಯಾವಾಗ ಬೇಕಾದ್ರೂ ಪೀರಿಯಡ್ಸ್ ಸ್ಟಾರ್ಟ್ ಆಗ್ಬೋದು. ಕೆಲವ್ರಿಗೆ 3 ದಿನ ಬ್ಲೀಡಿಂಗ್ ಆಗುತ್ತೆ, ಕೆಲವ್ರಿಗೆ 5 ದಿನ ಬ್ಲೀಡಿಂಗ್ ಆಗುತ್ತೆ, ಕೆಲವ್ರಿಗೆ 7 ದಿನ ಕೂಡ ಬ್ಲೀಡಿಂಗ್ ಆಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಡಿಪೆಂಡಿಂಗ್ ಅಪಾನ್ ದೇರ್ ಜೀನ್ಸ್ ಅಥವಾ ಹೆರಿಡಿಟಿ ಅಥವಾ ನೇಚರ್ ಆಫ್ ದ ಸೈಕಲ್ಸ್ ಇಷ್ಟು ದಿನ ಬ್ಲೀಡಿಂಗ್ ಆಗೋದು ತುಂಬಾನೇ ಸಾಮಾನ್ಯ. ಸೊ ಈ ಬ್ಲೀಡಿಂಗ್ ಆದಮೇಲೆ ತಾನೇ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಅದಾದ ನಂತರ ಮತ್ತೆ 28 to 35 ಡೇಸ್ ಸೈಕಲಲ್ಲಿ ಎವ್ರಿ ಮಂತ್ ಈ ಸೈಕಲ್ ನಡ್ಕೋತಾ ಹೋಗುತ್ತೆ. ಈ ಸೈಕಲ್ ರೆಗ್ಯುಲರ್ ಆಗಿ ಆಗಬೇಕಾದಾಗ ಆ 28 ಡೇಸ್ ಟು 35 ಡೇಸ್ ಸೈಕಲಲ್ಲಿ ಅವ್ರಿಗೆ ಓವ್ಯುಲೇಷನ್ ಆಗುವಂಥದ್ದು. ಆಗ ಗಂಡು ಹೆಣ್ಣು ಸೇರಿದಾಗ ಸ್ಪರ್ಮ್ ಏನಾದರೂ ಓವಮ್ನ ಮೀಟ್ ಆದಾಗ ನಾವು ಪ್ರೆಗ್ನೆನ್ಸಿ ಈಸಿಯಾಗಿ ಆಗ್ತಾ ಇರ್ತೀವಿ. ಯಾವಾಗ ಈ ಸ್ಪರ್ಮ್ ಓವಮ್ನ ಮೀಟ್ ಆಗೋದಿಲ್ವೋ ಆಗ ಅಲ್ಲಿ ಶೆಡಿಂಗ್ ಆಫ್ ದ ಮೆಂಬ್ರೇನ್ಸ್ ಆಗುವಂಥದ್ದು, ಅದನ್ನೇ ನಾವು ಬ್ಲೀಡಿಂಗ್ ಅಥವಾ ಸೈಕಲ್ ಸ್ಟಾರ್ಟೆಡ್ ಅಂತ ಹೇಳುವಂಥದ್ದು. ಇದು ಒಂದು ನಾರ್ಮಲ್ ರೆಗ್ಯುಲರ್ ಸೈಕಲ್. ಯಾವಾಗ ನಮಗೆ ಈ ಋತುಚಕ್ರ ತುಂಬಾ ಡಿಲೇ ಆಗುತ್ತೆ, 35 ಡೇಸ್ ಇರೋದು 60 ಡೇಸ್, 90 ಡೇಸ್, 100 ಡೇಸ್ ಆದ್ರೂ ನಮಗೆ ಸೈಕಲ್ಸ್ ಬರೋದಿಲ್ಲ ಅಥವಾ ಬ್ಲೀಡಿಂಗ್ ಏನು ಆಗದೆ ಇದ್ದಾಗ ಅದನ್ನು ನಾವು ಡಿಲೇಡ್ ಸೈಕಲ್ಸ್ ಅಂತ ಹೇಳುವಂಥದ್ದು. ಇದಕ್ಕೆ ಮುಖ್ಯವಾದ ಕಾರಣ ಹಾರ್ಮೋನ್ಗಳ ವ್ಯತ್ಯಾಸ. ಸೊ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಇವೆರಡೂ ಹಾರ್ಮೋನ್ಗಳ ರೇಷಿಯೋ ಯಾವಾಗ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೋ ಆಗ ನಮಗೆ ಈ ಥರ ಋತುಚಕ್ರ ತುಂಬಾ ಡಿಲೇ ಆಗುವಂಥದ್ದು, ತುಂಬಾ ಪೋಸ್ಟ್ಪೋನ್ ಆಗುವಂಥದ್ದು. ಸೊ ಯೂಶಲ್ ಆಗಿ PCOD ಇರುವಂತಹ 80% ಮಹಿಳೆಯರಲ್ಲಿ ಅಥವಾ ಹೆಣ್ಮಕ್ಳಲ್ಲಿ ಸೈಕಲ್ಸ್ ತುಂಬಾ ಡಿಲೇ ಆಗುವಂಥದ್ದು ಅಮೆನೋರಿಯಾ ಅಂತ ಹೇಳ್ತೀವಿ. ಅಂದರೆ ಪೀರಿಯಡ್ಸ್ ಒಂದು 5-6 ತಿಂಗಳು ಬರದೇ ಇದ್ದಾಗ ಅದಕ್ಕೆ ಅಮೆನೋರಿಯಾ ಅಂತ ಹೇಳುವಂಥದ್ದು. ಒಂದಷ್ಟು ಜನ ಹೆಣ್ಮಕ್ಳು ನಮ್ಮಲ್ಲಿ ಬರ್ತಾರೆ, ನನಗೆ 2 ವರ್ಷಕ್ಕೆ ಒಂದ್ಸತಿ ಬ್ಲೀಡಿಂಗ್ ಆಗುತ್ತೆ ಅಥವಾ ನನಗೆ 5-6 ತಿಂಗಳಾದರೂ ಬ್ಲೀಡಿಂಗ್ ಆಗೋದಿಲ್ಲ, ನಾನು ಯಾವಾಗ ಏನಾದರೂ ಹಾರ್ಮೋನಲ್ ಪಿಲ್ಸ್ ತಗೋತೀನಿ ಆಗ ನನಗೆ 3 ದಿನನೋ ಅಥವಾ 5 ದಿನನೋ ಫ್ಲೋ ಆಗುತ್ತೆ, ಮತ್ತೆ ಹಾರ್ಮೋನಲ್ ಪಿಲ್ಸ್ನ ನಾನು ನಿಲ್ಸಿದ ಮೇಲೆ ಮತ್ತೆ ನನಗೆ ಸೈಕಲ್ಸ್ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಹಾರ್ಮೋನಲ್ ಪಿಲ್ಸ್ ತೊಗೊಂಡಾಗಷ್ಟೇ ನಿಮಗೆ ಬ್ಲೀಡಿಂಗ್ ಆಗುವಂಥದ್ದು ಅಥವಾ ಪೀರಿಯಡ್ಸ್ ಬರೋವಂಥದ್ದು, ಅದಾದಮೇಲೆ ಅದೇನು ಬರದೇ ಇದ್ದಾಗ ಡೆಫಿನೆಟ್ ಆಗಿ ನಿಮ್ಮಲ್ಲಿ ಹಾರ್ಮೋನಲ್ ಏನು ಇಂಬ್ಯಾಲೆನ್ಸ್ ಆಗಿರುತ್ತೆ ಅದು ರೆಗ್ಯುಲರ್ ಆಗೋದಿಲ್ಲ. ಸೊ ಅದರಿಂದ ನಿಮಗೆ ಸೈಕಲ್ಸ್ ಬರೋದಿಲ್ಲ ಅಥವಾ ಪೀರಿಯಡ್ಸ್ ಬರೋದಿಲ್ಲ. ಯಾವಾಗ ನಿಮಗೆ ರೆಗ್ಯುಲರ್ ಆಗಿ ಈ ಪೀರಿಯಡ್ಸ್ ಬರದೇ ಹೋಗುತ್ತೆ ಆಗ ಹಾರ್ಮೋನ್ಸ್ ಅದರಿಂದ ಕೌಂಟರ್ ಆಗಿ ಇನ್ನೂ ಜಾಸ್ತಿ ಡ್ಯಾಮೇಜಸ್ ಆಗ್ತಾ ಹೋಗುವಂಥದ್ದು. ಸೊ ಈ ರೀತಿ ನೀರಿನ ಗುಳ್ಳೆಗಳಾದಾಗ ಏನು ಹಾರ್ಮೋನ್ಗಳ ವ್ಯತ್ಯಾಸ ಆಗುತ್ತೋ ಆಗ ಅದು ನಮ್ಮ ಶರೀರದ ಮೇಲೆ ಒಂದಷ್ಟು ಸಿಂಪ್ಟಮ್ಸ್ಗಳನ್ನ ತೋರಿಸ್ತಾ ಹೋಗುತ್ತೆ. ಕೆಲವ್ರಿಗೆ ಅಸಿಂಪ್ಟಮ್ಯಾಟಿಕ್ ಇರೋದನ್ನ ನಾವು ನೋಡ್ತೀವಿ, ಕೆಲವ್ರಿಗೆ ಸಿಂಪ್ಟಮ್ಸ್ ತುಂಬಾ ಜಾಸ್ತಿ ಇರೋದನ್ನ ನೋಡ್ತೀವಿ. ನಾನು ಹೇಳೋ ಅಂತಹ ಸಿಂಪ್ಟಮ್ಸ್ ಎಲ್ಲರಿಗೂ ಎಲ್ಲ ಸಿಂಪ್ಟಮ್ಸು ಇರಬೇಕು ಅಂತ ಏನು ಇರೋದಿಲ್ಲ. ಕೆಲವ್ರಿಗೆ 1-2 ಸಿಂಪ್ಟಮ್ಸ್ ಇರುತ್ತೆ, ಕೆಲವ್ರಿಗೆ ತುಂಬ ಬಂಚ್ ಆಫ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಈ PCOD ಇದ್ದಾಗ ನಮಗೆ ಪ್ರಮುಖವಾಗಿ ಕಾಣಿಸುವಂತಹ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ನ ನಾವು ಹೇಳೋದಾದರೆ ಮೊದಲನೇದು ಪೀರಿಯಡ್ಸ್ಗಳು ತುಂಬಾ ಇರ್ರೆಗ್ಯುಲರ್ ಆಗುವಂಥದ್ದು. ಕೆಲವ್ರಿಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ, ಆದರೆ ಬ್ಲೀಡಿಂಗ್ ತುಂಬಾ ಕಡಿಮೆ ಆಗುತ್ತೆ. ತುಂಬ ಜನ ಹೇಳ್ತಾರೆ ಬರೀ ನನಗೆ ಕಾಣಿಸ್ಕೊಳ್ಳುತ್ತೆ ಆದರೆ ನನಗೆ ಫ್ಲೋನೇ ಆಗೋದಿಲ್ಲ. ಇನ್ನು ಕೆಲವರು ಬರೀ 1 hour ಅಥವಾ 2 hour ಫ್ಲೋ ಆಗುತ್ತೆ, ಇನ್ನು ಕೆಲವರು ನನಗೆ ಬರೀ ಒಂದೇ ದಿನ ಫ್ಲೋ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ನನಗೆ ಇಡೀ ಮಂತೂ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಇದನ್ನು ನಾವು ಸ್ಪಾಟಿಂಗ್ಸ್ ಅಂತ ಹೇಳುವಂಥದ್ದು. ಸೊ ಈ ರೀತಿ ನಮಗೆ ಫ್ಲೋನಲ್ಲೂ ಕೂಡ ವ್ಯತ್ಯಾಸ ಆದಾಗ್ಲೂ ನಮಗೆ PCOD ಇರೋ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಸೊ ಇದು ಬಿಟ್ಟು ನಮಗೆ ಕಾಣಿಸ್ಕೊಳ್ಳುವಂತಹ ಸಿಂಪ್ಟಮ್ಸ್ ಆಲ್ ಆಫ್ ಎ ಸಡನ್ ನಮ್ಮ ದೇಹದ ತೂಕ ತುಂಬಾ ಜಾಸ್ತಿ ಆಗ್ತಾ ಇರುವಂಥದ್ದು. ಹೆಣ್ಮಕ್ಳಿಗೆ ಪ್ಯುಬರ್ಟಿ ಸ್ಟೇಜ್ನಲ್ಲಿ ಅವ್ರಿಗೆ ಪಿಂಪಲ್ಸ್ ಇರಲಿಲ್ಲ, ಈಗ 28-23 ಆದಮೇಲೆ ಅತಿ ಹೆಚ್ಚು
ಪಿಂಪಲ್ಸ್ ಆಗುವಂಥದ್ದು, ಅದು ನಾವು ಸಿಸ್ಟಿಕ್ ಆಕ್ನೆ ಅಂತ ಹೇಳ್ತೀವಿ. ಯೂಶಲಿ ಪೀರಿಯಡ್ಸ್ ಬರೋದಕ್ಕಿಂತ ಮುಂಚೆ ಅಥವಾ ಪೀರಿಯಡ್ಸ್ ಬಂದಿದ್ದ ದಿನ ನಮಗೆ 1-2 ಪಿಂಪಲ್ಸ್ ಬರೋದು ತುಂಬಾ ಸಹಜ. ಪೀರಿಯಡ್ಸ್ ಆದಮೇಲೆ ಅದು ಯಾವುದೇ ರೀತಿಯಾದ ಅಗ್ಲಿ ಸ್ಕಾರ್ ಮಾರ್ಕ್ಸ್ ಏನು ಬಿಡೋದಿಲ್ಲ, ತನಗೆ ತಾನೇ ಸಬ್ಸೈಡ್ ಆಗ್ತಾ ಇರುತ್ತೆ. ಆದರೆ ಯಾರಿಗೆ ಈ PCOD ಸಮಸ್ಯೆ ಇರುತ್ತೋ ಅವ್ರಿಗೆ ಮುಖದ ತುಂಬ ಕೀವು ತುಂಬಿದ ಗುಳ್ಳೆಗಳಾಗುವಂಥದ್ದು, ಇದನ್ನು ನಾವು ಸಿಸ್ಟಿಕ್ ಆಕ್ನೆ ಅಂತ ಹೇಳ್ತೀವಿ. ತುಂಬ ದಪ್ಪಕ್ಕಿರುತ್ತೆ ಆ ಪಿಂಪಲ್ಸು, ಒಂದ್ರ ಪಕ್ಕ ಯೂಶಲಾಗಿ ಜಾಸ್ತಿ ಆಗುವಂಥದ್ದು. ಅದು ಬರೀ ಫೇಸ್ ಮೇಲೆ ಅಷ್ಟೇ ಅಲ್ಲ, ನಮ್ಮ ಚಿನ್ ಏರಿಯಾ, ನಮ್ಮ ಶೋಲ್ಡರ್ ರೀಜನ್ ಅಥವಾ ನಮಗೆ ಬೆನ್ನ ಮೇಲೆಲ್ಲಾನು ಈ ಥರದ ಗುಳ್ಳೆಗಳು ಅಥವಾ ಪಸ್ ತುಂಬಿದ ಗುಳ್ಳೆಗಳು ಬರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಯಾವಾಗ ಆ ಪಸ್ನ ನೀವು ಕಿವುಚೋದು ಅಥವಾ ಅದಕ್ಕೆ ನೀವೇನಾದ್ರು ಟ್ರೀಟ್ಮೆಂಟ್ ತೊಗೊಂಡಾಗ ಅದು ಸಂಪೂರ್ಣವಾಗಿ ಹೋಗ್ತಾ ಇರುತ್ತೆ. ಟ್ರೀಟ್ಮೆಂಟ್ ನಿಲ್ಸಿದ ಕೂಡಲೇ ಮತ್ತೆ ಅದು ನಿಮಗೆ ರಿಯಪೇರ್ ಆಗ್ತಾ ಇರುತ್ತೆ. ಯಾಕೆಂದರೆ ದ ಮೇನ್ ರೀಸನ್ ಫಾರ್ ದ ಸಿಸ್ಟಿಕ್ ಆಕ್ನೆ ಈಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ವಿಚ್ ಇಸ್ ಕಾಸ್ಡ್ ಬಿಕಾಸ್ ಆಫ್ PCOD. ಇದು ಬಿಟ್ಟರೆ ತುಂಬ ಜಾಸ್ತಿ ಹೇರ್ ಫಾಲ್ ಆಗೋದು, ಫೇಸಲ್ಲಿ ತುಂಬಾ ಆಯಿಲಿನೆಸ್ ಸೆಕ್ರೀಟ್ ಆಗುವಂಥದ್ದು, ಹೇರ್ಸ್ ತುಂಬ ಡ್ರೈ ಆಗಿರುವಂಥದ್ದು, ಆಲ್ ಆಫ್ ಎ ಸಡನ್ ನಿಮ್ಮ ಶರೀರದಲ್ಲಿ ಈ ಸ್ಟ್ರೆಚ್ ಮಾರ್ಕ್ಸ್ ಅಪಿಯರ್ ಆಗ್ತಾ ಇರುತ್ತೆ. ಲೋವರ್ ಅಬ್ಡಮನ್ ಮತ್ತು ಹಿಪ್ ಆ್ಯಂಡ್ ಥೈ ರೀಜನಲ್ಲಿ ಮಾತ್ರ ನಿಮಗೆ ಅತಿ ಹೆಚ್ಚು ಫ್ಯಾಟ್ ಅಕ್ಯುಮುಲೇಷನ್ ಆಗುವಂಥದ್ದು, ಮೂಡ್ ಸ್ವಿಂಗ್ಸ್ ಆಗುವಂಥದ್ದು. ಇದ್ರ ಜೊತೆಗೆ ನಿಮಗೆ ಹೈಪರ್ ಪಿಗ್ಮೆಂಟೇಷನ್ ಆಫ್ ದ ಸ್ಕಿನ್ ಅಂತ ಹೇಳ್ತೀವಿ. ತುಂಬ ಜನ ಕನ್ನಡದಲ್ಲಿ ಬಂಗ್ ಆಗ್ತಿದೆ ಅಂತ ಹೇಳ್ತಾರೆ. ಅಂದರೆ ಅವ್ರ ಚೀಕ್ಸ್ ಮೇಲೆ ಮತ್ತು ನೋಸ್ ಮೇಲೆ ಆ ಬ್ಲ್ಯಾಕ್ ಚುಕ್ಕಿಗಳ ಥರ ಬಂದು ಅದು ಕ್ರಮೇಣವಾಗಿ ಸ್ಪ್ರೆಡ್ ಆಗುವಂಥದ್ದು. ಜೊತೆಗೆ ನಮ್ಮ ಶರೀರದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗೋ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ತುಂಬ ಜನ PCOD ಇರೋರಿಗೆ ಈ ಡಯಾಬಿಟಿಸ್ ಕೊಡುವಂಥ ಮಾತ್ರೆಗಳನ್ನು ಕೊಡ್ತಾರೆ. ಅದು ಆ ಇನ್ಸುಲಿನ್ಗೆ ಏನು ಜಾಸ್ತಿ ಇದೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ. ಇದ್ರ ಜೊತೆಗೆ ಇವ್ರಿಗೆ ಇನ್ಫರ್ಟಿಲಿಟಿ ಈಸ್ ಒನ್ ಆಫ್ ದ ಮೇಜರ್ ಸೈಡ್ ಎಫೆಕ್ಟ್ ಅಂತಲೇ ಹೇಳ್ಬೋದು, ಅಥವಾ ಒನ್ ಆಫ್ ದ ಮೇಜರ್ ರೀಸನ್ ಹೀಗೆ PCODಯಿಂದ ಆಗುವಂಥದ್ದೇ ನಾವು ಹೇಳಬಹುದು. ಈಗ ನಾವು ನೋಡ್ತೀವಿ ತುಂಬ ಜನ ಮ್ಯಾರಿಡ್ ಕಪಲ್ಸ್ ಅವರು ತುಂಬಾ ಟ್ರೈ ಮಾಡ್ತಾ ಇರ್ತಾರೆ, ಅದು ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇರೋದಿಲ್ಲ, ಅಥವಾ ಅವ್ರಿಗೆ ಪ್ರೆಗ್ನೆನ್ಸಿ ಆದ್ರೂ ಪ್ರೆಗ್ನೆನ್ಸಿನ ಅವರು ಕಂಪ್ಲೀಟ್ 9 ಮಂತ್ಸ್ ತನಕ ಕ್ಯಾರಿ ಮಾಡೋದಕ್ಕೆ ಆಗೋದಿಲ್ಲ. ಮಲ್ಟಿಪಲ್ ಅಬಾರ್ಷನ್ಸ್ ಆಗ್ತಾ ಇರುತ್ತೆ ಅಥವಾ ಪ್ರೆಗ್ನೆನ್ಸಿ ಆಗೋದಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಟ್ಯೂಬಲ್ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇವೆಲ್ಲ ಆಗೋದು ಹಾರ್ಮೋನ್ಗಳ ವ್ಯತ್ಯಾಸದಿಂದ. ಸೊ ಯಾವಾಗ ನಮ್ಮಲ್ಲಿ PCOD ಸಮಸ್ಯೆ ಇರುತ್ತೆ, ಈ ರೀತಿ ಹಲವಾರು ರೀತಿಯಾದ ನಿಮಗೆ ಸೈನ್ಸ್ ಆ್ಯಂಡ್ ಸಿಂಟಮ್ಸ್ಗಳು ಕಾಣಿಸ್ಕೋತಾ ಹೋಗುತ್ತೆ. ಸೊ ಇವೆಲ್ಲ ಗುಣಲಕ್ಷಣಗಳು ನಿಮಗೆ ಕಾಣಿಸಿದಾಗ ನಿಮ್ಮಲ್ಲಿ PCOD ಸಮಸ್ಯೆ ಇದೆ ಅಂತ ನೀವು ತಿಳ್ಕೋಬಹುದು. ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ PCOD ಮತ್ತು ಫೈಬ್ರಾಯ್ಡ್ ಬಗ್ಗೆ ನಮಗೆ ಡಾಕ್ಟರ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ಯಾವುದೇ ರೀತಿಯಾದ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಿದ್ದಲ್ಲಿ ಇವಾಗ ತುಂಬ ಜನರನ್ನ ನಾವು ನೋಡ್ತೇವೆ. ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಕೂಡ PCOD ಸಮಸ್ಯೆ ಇದ್ದವರು ನಾವು ಟ್ರೀಟ್ಮೆಂಟನ್ನು ತಗೊಳ್ತೀವಿ. ಎಷ್ಟೋ ಸರಿ ನಮಗೆ ಒಂದು ದಿನ ಮಂತ್ಲಿ ಸೈಕ್ಲಿಂಗ್ ಆಗಬೇಕಂದ್ರೂ ಮಂತ್ಲಿ ಮತ್ತೆ ಟ್ಯಾಬ್ಲೆಟನ್ನು ತೊಗೊಂಡಾಗ ಮಾತ್ರ ಆಗುತ್ತೆ, ಇಲ್ಲಾಂದರೆ ನಮಗೆ 3 ಮಂತ್ 6 ಮಂತ್ ಆದ್ರೂ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ನೀವು ಕೂಡ ಯಾವುದೇ ರೀತಿಯಾದ ಒಂದು PCOD ಪ್ರಾಬ್ಲಮ್ ಅಥವಾ ಫೈಬ್ರಾಯ್ಡ್ ಪ್ರಾಬ್ಲಮ್ನ ಫೇಸ್ ಮಾಡ್ತಿದೆ ಅಂದರೆ ಗರ್ಭಕೋಶದಲ್ಲಿ ಗಡ್ಡೆಗಳಾಗುವಂಥದ್ದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ತಾವು ನೋಡಿದಾಗ ಇನ್ನು ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ಡಾಕ್ಟರ್ ತಿಳಿಸ್ಕೊಡ್ತಾರೆ. ಅಥವಾ ಬೇರೆ ಯಾವುದಾದ್ರೂ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಿದ್ರು ಕೂಡ ಟ್ರೀಟ್ಮೆಂಟ್ ಬೇಕು, ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಕನೆಕ್ಟ್ ಆಗಬೇಕು ಅಂದ್ಕೊಂಡಿದ್ದಲ್ಲಿ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಒಂದು ಶಾಖೆ ಬಂದು ಬ್ಯಾಂಗ್ಳೂರಲ್ಲಿ ಜಯನಗರ್, ಮಲ್ಲೇಶ್ವರಂ, ಇಂದಿರಾನಗರ್ ಹಾಗೆ HSR ಲೇಔಟ್ನಲ್ಲಿ ಇರುವಂತಹ ಶಾಖೆ. ಇನ್ ಕೇಸ್ ನೀವೇನಾದರೂ ಬೆಂಗಳೂರು ಬಿಟ್ಟು ಹೊರಗಡೆ ಇದ್ರೂ ಕೂಡ ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ ಜಿಲ್ಲೆ, ತುಮಕೂರು ಹೀಗೆ ಆಲ್ ಓವರ್ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ ಈ ಒಂದು ಶಾಖೆ ಇರೋದ್ರಿಂದ ನಿಮಗೆ ನಿಯರೆಸ್ಟ್ ಆದ ಕಡೆ ನೀವು ಟ್ರೀಟ್ಮೆಂಟನ್ನು ತಗೊಳ್ಬಹುದು. ಜೊತೆಗೆ ನೀವು ಇಲ್ಲಿವರೆಗೂ ಏನಾದರೂ ಬೇರೆ ಟೆಸ್ಟ್ಗಳನ್ನ ಮಾಡಿಸಿದ್ರೆ, ಟ್ರೀಟ್ಮೆಂಟನ್ನು ತಗೊಂಡಿದ್ರೆ ವಿತ್ ರಿಪೋರ್ಟ್ ಜೊತೆಗೆ ನೀವು ಹಾಸ್ಪಿಟಲ್ಗೆ ಭೇಟಿ ನೀಡಿದಾಗ ನೆಕ್ಸ್ಟ್ ಯಾವ ಟ್ರೀಟ್ಮೆಂಟನ್ನು ತಗೊಳ್ಬೇಕು, ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂದರೆ ಹೇಗಿರುತ್ತೆ, ಈ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೋಬಹುದು. ಈಗ PCOD ಅಂದರೆ ಏನು ಅನ್ನೋದನ್ನು ತಾವು ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಒಂದು ಫೈಬ್ರಾಯ್ಡ್ ಅಂದರೆ ಏನು, ಈಗ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಹೆಚ್ಚಿಗೆ ನೋಡ್ತಾ ಇದ್ದೀವಿ ಗರ್ಭಕೋಶದಲ್ಲಿ ಗಡ್ಡೆಗಳಾಗುವಂಥದ್ದು. ಈಗ ಎಷ್ಟೋ ಜನನ ನೋಡ್ಬೋದು, ಒಂದು ಗಡ್ಡೆ ಆಗ್ತಿದೆ ಅಂತಿದ್ದಾಗೆ ಸಿಸರಿನ್ ಮಾಡಿಸ್ಬಿಡಿ, ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ಬಿಡ್ತಾರೆ. ಸೊ ಆದರೆ ಎಲ್ಲ ರೀತಿಯಾದ ಗರ್ಭಕೋಶದ ಗಡ್ಡೆಗಳಿಗೂ ಆಪ್ರೇಷನ್ ನೀಡ್ ಇರುತ್ತಾ, ಅಥವಾ ಅದಕ್ಕಿಂತ ಮುಂಚೆನೇ ಅದನ್ನು ಬೇರೆ ರೀತಿಯಲ್ಲಿ ಕರಗಿಸುವಂತಹ ಚಾನ್ಸಸ್ ಏನಾದರೂ ಇರುತ್ತಾ? ಬಿಕಾಸ್ ಈಗ ಎಷ್ಟೋ ಜನ ಗರ್ಭಕೋಶದಲ್ಲಿ ಗಡ್ಡೆಗಳು ಬಂದಾಗ ಗರ್ಭಕೋಶದ ಸಮೇತ ಆಪ್ರೇಷನ್ ಮಾಡಿಸ್ತಾರೆ. ಸೊ ಗರ್ಭಕೋಶನ ಇನ್ನೂ ಅದರ ಒಂದು ಬೆಳವಣಿಗೆ ಇರುವಾಗಲೇ ಅದನ್ನು ತೆಗೆಸೋದ್ರಿಂದ ಹೆಣ್ಮಕ್ಳಲ್ಲಿ ಇವಾಗ ಬೇರೆ ಬೇರೆ ರೀತಿಯಾದ ಹೆಲ್ತ್ ಇಶ್ಯೂಸ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಒಂದು ಫೈಬ್ರಾಯ್ಡ್ ಅಂದರೆ ಏನು, ಹೇಗೆ ಅದು ಪ್ರಾರಂಭವಾಗುತ್ತೆ, ಅದಕ್ಕೆ ಕಾರಣಗಳೇನು ಅನ್ನೋದನ್ನು ತಿಳಿಸ್ಕೊಡಿ. ಮೊದಲನೇದಾಗಿ ಫೈಬ್ರಾಯ್ಡ್ ಅಂತ ಅಂದರೆ ನಾವು ಸ್ಪೆಷಲಿ ಯುಟಿರೈನ್ ಫೈಬ್ರಾಯ್ಡ್ಸ್ ಅಂದರೆ ಗರ್ಭಕೋಶದಲ್ಲಿ ಈ ಗೆಡ್ಡೆಗಳಾಗುವಂಥದ್ದು. ಈ ಫೈಬ್ರಾಯ್ಡ್ಸ್ನ ನಾವು ಯೂಶುವಲ್ ಆಗಿ 25 to 35 ಇಯರ್ ಏಜ್ ಗ್ರೂಪಿನ ಹೆಣ್ಮಕ್ಳಲ್ಲಿ ಅತಿ ಹೆಚ್ಚಾಗಿ ನೋಡ್ತೀವಿ.
ಈ ಫೈಬ್ರಾಯ್ಡ್ ಆಗೋದಕ್ಕೆ ಮುಖ್ಯವಾದ ಕಾರಣ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳಲ್ಲಿ ಆಗುವಂತಹ ವ್ಯತ್ಯಾಸ, ಅಥವಾ ಇದನ್ನು ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಲೇ ಹೇಳಬಹುದು. ಎಷ್ಟೊಂದು ಜನಕ್ಕೆ ಸಣ್ಣ ಸಣ್ಣ ಗೆಡ್ಡೆಗಳು ಗರ್ಭಕೋಶದಲ್ಲಿರುತ್ತೆ, ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆಗಳು ಆಗಿರೋದಿಲ್ಲ, ಅವ್ರಿಗೆ ಗೊತ್ತೂ ಆಗೋದಿಲ್ಲ, ಎಲ್ಲಿ ತನಕ ಅವರು ಸ್ಕ್ಯಾನ್ ಮಾಡಿಸ್ತಾರೆ ಅಥವಾ ಅವ್ರಿಗೆ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಇಲ್ಲದೆ ಇರೋ ಹಾಗೆ ಅದು ಹಾಗೆ ಇರುತ್ತೆ. ಆದರೆ ಕೆಲವರಲ್ಲಿ ಯಾವಾಗ ಈ ಗರ್ಭಕೋಶದಲ್ಲಿ ಗೆಡ್ಡೆಗಳು ಮಲ್ಟಿಪಲ್ ಆಗ್ತಾ ಹೋಗೋದು, ಇದು ಒಂದೇ ಒಂದು ಗೆಡ್ಡೆ ಇರುತ್ತೆ, ಆ ರೀತಿ ಏನಿಲ್ಲ, ಸಣ್ಣದಾಗಿ ಸ್ಟಾರ್ಟ್ ಆದಂಥ ಒಂದು ಗೆಡ್ಡೆ ಅದು ತುಂಬಾ ದೊಡ್ಡದಾಗುವಂಥದ್ದು, ಅಥವಾ ಒಂದು ಗೆಡ್ಡೆ ಬದಲು 2-3 ಗೆಡ್ಡೆಗಳಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಯಾವಾಗ ಇದರಿಂದ ನಮಗೆ ತೊಂದರೆ ಆಗ್ತಾ ಇರುತ್ತೋ ಆಗ ಮೊದಲನೇದು ನಿಮಗೆ ಕಾಣಿಸ್ಕೊಳ್ಳುವಂತಹ ತೊಂದರೆ ಅಂತಂದರೆ ಎಕ್ಸೆಸಿವ್ ಬ್ಲೀಡಿಂಗ್ ಆಗುವಂಥದ್ದು. ಯಾವಾಗ ನಿಮಗೆ ಪೀರಿಯಡ್ಸ್ ಬರುತ್ತೆ ಆಗ ನಿಮಗೆ ಗೆಡ್ಡೆ ಥರ ರಕ್ತ ಹೋಗುವಂಥದ್ದು, ತುಂಬ ಲಾಂಗರ್ ಡ್ಯೂರೇಷನ್ ಬ್ಲೀಡಿಂಗ್ ಆಗುವಂಥದ್ದು, ಅಥವಾ ತುಂಬ ಜನ ಹೇಳ್ತಾರೆ ನಂಗೆ ಮೊದಲು ಬರೀ 2-3 ಪ್ಯಾಡ್ಸ್ ಅಷ್ಟೇ ಬ್ಲೀಡಿಂಗ್ ಆಗ್ತಾ ಇತ್ತು, ಈಗ ನನಗೆ 8-10 ಪ್ಯಾಡ್ಸ್ ಒಂದೇ ದಿನಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎಕ್ಸೆಸಿವ್ ಬ್ಲೀಡಿಂಗ್. ಎಷ್ಟು ಪ್ರಮಾಣದ ಬ್ಲೀಡಿಂಗ್ ತುಂಬ ಜಾಸ್ತಿ ಅಂತ ಕೇಳ್ತಾರೆ. ಇದುವರೆಗೂ ನಿಮಗೆ ಏನು ಬ್ಲೀಡಿಂಗ್ ಇರ್ತಾ ಇತ್ತು ಒಂದು 5 years ಬ್ಯಾಕ್ 10 years ಬ್ಯಾಕ್, ದ್ಯಾಟ್ ವಾಸ್ ನಾರ್ಮಲ್ ಫಾರ್ ಯುವರ್ ಬಾಡಿ. ಸೊ ಅದಕ್ಕಿಂತ ಈಗ ಜಾಸ್ತಿ ಆಗಿದೆ ಅಥವಾ ಡಬಲ್ ಆಗಿದೆ ಅಂದಾಗ ನಾವು ಎಕ್ಸೆಸಿವ್ ಬ್ಲೀಡಿಂಗ್ ಅಂತ ಹೇಳುವಂಥದ್ದು. ಜೊತೆಗೆ ಗೆಡ್ಡೆ ಥರ ಬಿಗ್ ಕ್ಲಾಟ್ಸ್ ನಿಮಗೆ ಬ್ಲೀಡಿಂಗಲ್ಲಿ ನಾವು ನೋಡ್ತಾ ಹೋಗುವಂಥದ್ದು. ಜೊತೆಗೆ ನಿಮಗೆ ತುಂಬಾ ಡಿಸ್ಮಿನೋರಿಯಾ ಇರುತ್ತೆ ಅಂತ ಹೇಳ್ತೀವಿ, ಅಂದರೆ ನಮಗೆ ಹೊಟ್ಟೆನಲ್ಲಿ ತುಂಬಾ ಸಂಕಟ ಆಗುವಂಥದ್ದು. ಕೆಲವರಿಗೆ ಹೊಟ್ಟೆ ನೋವು ತುಂಬ ಬರುತ್ತೆ, ಬೆನ್ನಲ್ಲಿ ಸ್ಟಾರ್ಟ್ ಆಗಿದಂಥ ನೋವು ಅವ್ರಿಗೆ 2 ಕಾಲುಗಳಿಗೆ ಅಥವಾ ತೊಡೆಗಳಲ್ಲಿ ತುಂಬಾ ಕ್ರ್ಯಾಂಪಿ ಪೇನ್ಸ್ ಇರೋದನ್ನ ನೋಡ್ತೀವಿ. ಇನ್ನು ಕೆಲವರಿಗೆ ತಲೆ ಸುತ್ತು ಬರುವಂಥದ್ದು, ವಾಮಿಟಿಂಗ್ ಸೆನ್ಸೇಷನ್ ಆಗುವಂಥದ್ದು, ಅತಿ ಹೆಚ್ಚು ಬ್ರೆಸ್ಟಲ್ಲಿ ಹೆವಿನೆಸ್ ಆಗುವಂಥದ್ದು, ಒಂಥರ ಅವ್ರಿಗೆ ಯಾವುದೇ ರೀತಿಯಾದ ಕಂಫರ್ಟ್ ಇರೋದಿಲ್ಲ. ಮೊದಲನೇದು ಅತಿ ಹೆಚ್ಚು ಪೇಯ್ನ್ ಆಗ್ತಾ ಇರುತ್ತೆ, ಎರಡನೇದು ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ, ಕ್ಲಾಟ್ಸ್ ಎಲ್ಲ ಇರುತ್ತೆ. ಇದ್ರ ಜೊತೆಗೆ ಬ್ಲೀಡಿಂಗ್ ತುಂಬ ಜಾಸ್ತಿ ಆಗೋದ್ರಿಂದ ಅವರಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗೋದ್ರಿಂದ ಅವರಿಗೆ ತುಂಬ ಬೇಗ ಸುಸ್ತಾಗ್ತಾ ಇರುತ್ತೆ. ಸೊ ಈ ಥರದ ಎಲ್ಲ ಸಿಂಪ್ಟಮ್ಸ್ಗಳು ನಿಮಗೆ ಇದ್ದಾಗ ಅದಕ್ಕೆ ನಾವು ಫೈಬ್ರಾಯ್ಡ್ ಯುಟ್ರಸ್ ಅಥವಾ ಗರ್ಭಕೋಶದಲ್ಲಿ ಗೆಡ್ಡೆಗಳು ಅಂತ ಹೇಳ್ಬೋದು. ಗರ್ಭಕೋಶದ ಒಳಗಡೆನೇ ಗೆಡ್ಡೆ ಇರಬೇಕು ಅಂತೇನಿಲ್ಲ, ಗರ್ಭಕೋಶದ ಹೊರಗಡೆ ಇರುವಂಥದ್ದು ಅಥವಾ ಗರ್ಭಕೋಶದ ಲೇಯರ್ ಪದರಗಳ ಮಧ್ಯದಲ್ಲೂ ಈ ಗೆಡ್ಡೆ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ನಾವು ನಿಮಗೆ ಯಾವಾಗ ಸ್ಕ್ಯಾನ್ ಮಾಡ್ತೀವಿ, ಸ್ಕ್ಯಾನ್ ಮಾಡಿದಾಗ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಗೆಡ್ಡೆಗಳಿದೆ, ಅದು ಯಾವ ಸೈಜಲ್ಲಿದೆ, ಅದು ಒಂದೇ ಇದೆಯಾ ಅಥವಾ ಅದು ಮಲ್ಟಿಪಲ್ ಇದೆಯಾ ಅನ್ನೋದು ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಅದ್ರ ಪ್ರಕಾರ ನಾವು ನಿಮಗೆ ಟ್ರೀಟ್ಮೆಂಟ್ ಕೊಡಬಹುದು. ಸೊ ಯೂಶ್ವಲಿ ನೀವು ಇನ್ನೂ ಪ್ಯೂಬರ್ಟಿ ಸ್ಟೇಜಲ್ಲಿದ್ದೀರಾ, ನಿಮ್ಗೆ ಇನ್ನೂ ಮಕ್ಕಳಾಗಿಲ್ಲ ಅಂತ ಅಂದಾಗ ನಾವು ಗೆಡ್ಡೆನ ಬರೀ ಆಪರೇಷನ್ ಮಾಡಿ ತೆಗೆಯೋದನ್ನ ಸಾಮಾನ್ಯವಾಗಿ ನೋಡ್ತೀವಿ. ಒಂದ್ಸತಿ ನೀವು ಗೆಡ್ಡೆ ಆಪರೇಷನ್ ಮಾಡಿ ತೆಗೆಸಿದ್ರು ಮತ್ತೆ ಗೆಡ್ಡೆ ಫಾರ್ಮೇಷನ್ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಯಾವಾಗ ಗರ್ಭಕೋಶದಲ್ಲಿ ಗೆಡ್ಡೆ ಇರುತ್ತೋ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ತೊಂದರೆ ಆಗ್ತಾ ಇರುತ್ತೆ, ಅಥವಾ ಮಗುವಿನ ಬೆಳವಣಿಗೆಗೆ ತುಂಬ ತೊಂದರೆ ಆಗೋದ್ರಿಂದ ಅವ್ರಿಗೆ ರಿಕರೆಂಟ್ ಅಬಾರ್ಷನ್ ಆಗೋ ಸಾಧ್ಯತೆಗಳಿರುತ್ತೆ. ಮತ್ತೊಂದ್ಸತಿ ನೀವು ಪ್ರೆಗ್ನೆಂಟ್ ಆಗಿರ್ತೀರಾ, ಮಗುವಿನ ಬೆಳವಣಿಗೆ ಆಗೋ ಬದಲು ಗೆಡ್ಡೆಗಳ ಬೆಳವಣಿಗೆ ಜಾಸ್ತಿ ಆಗಿರುವಂತಹ ಕೇಸಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಡ್ಯೂರಿಂಗ್ ಲೇಟರ್ ಸ್ಟೇಜಸ್ ಅಂದರೆ 45 ಇಯರ್ಸಿಂದ ಮೇಲ್ಪಟ್ಟಾಗ ಈ ಗೆಡ್ಡೆಗಳು ಜಾಸ್ತಿ ಇದ್ದಾಗ ಯೂಶುವಲ್ ಆಗಿ ಹಿಸ್ಟೆರೆಕ್ಟಮಿ ಮಾಡೋ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಏಕೆಂದರೆ ನಿಮಗೆ ಚೈಲ್ಡ್ ಬೇರಿಂಗ್ ಏಜ್ ಮುಗ್ದಿರುತ್ತೆ, ಜೊತೆಗೆ ಇನ್ನೇನು ನೀವು ಮೆನೋಪಾಸ್ ಕೂಡ ಅಟೇನ್ ಆಗ್ತಿರ್ತೀರಾ ಅಂತ ತುಂಬ ಜನ ಗರ್ಭಕೋಶನೇ ತೆಗೆಸ್ತಿರ್ತಾರೆ. ಬಟ್ ಈಗ ನೀವು ಚೈಲ್ಡ್ ಬೇರಿಂಗ್ ಏಜಲ್ಲಿ ಇರ್ತೀರಾ, ನಿಮ್ಗೆ ಇನ್ನೂ ಮಕ್ಕಳಾಗಿಲ್ಲ, ಅಥವಾ ನಿಮ್ಗೆ ಒಂದು ಮಗು ಆಗಿದೆ, ನಿಮ್ಗೆ ಇನ್ನೊಂದು ಮಗು ಮಾಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ, ಅಥವಾ ಆಲ್ರೆಡಿ ನೀವು ಒಂದ್ಸತಿ ಸರ್ಜರಿ ಮಾಡಿಸಿದಿರಾದ್ರೆ ಮತ್ತೆ ನಿಮಗೆ ಅದೇ ಥರದ ಫೈಬ್ರಾಯ್ಡ್ ರೀಅಪಿಯರ್ ಆಗ್ತಿದೆ ಅನ್ನೋರು ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಸರ್ಜಿಕಲ್ ಪ್ರೊಸೀಜರ್ ಇಲ್ದಿರ ಸಿಂಪಲ್ ಹೋಮಿಯೋಪತಿ ಮೆಡಿಸಿನ್ಸಿಂದ ನಿಮ್ಗೆ ಏನು ಗೆಡ್ಡೆ ಇದೆ ಅದು ಇರೋದಕ್ಕಿಂತ ಜಾಸ್ತಿ ಆಗದೆ ಇರೋ ಹಾಗೆ ತಡೆಗಟ್ಟೋದ್ರ ಜೊತೆಗೆ ನಿಮ್ಮಲ್ಲಿ ಏನು ಈ ಫೈಬ್ರಾಯ್ಡ್ಸ್ ಇದೆ ಅದು ನಿಧಾನವಾಗಿ ಕ್ರಮೇಣವಾಗಿ ಶ್ರಿಂಕ್ ಆಗುವಂಥದ್ದು ಅಥವಾ ಕಡಿಮೆ ಆಗೋ ಹಾಗೆ ನಾವು ನಿಮಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೇವೆ. ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಈಗ ಸಾಕಷ್ಟು ಜನ ಹೆಣ್ಮಕ್ಳಲ್ಲಿ ನೋಡ್ತೇವೆ. ಈಗ ಎಷ್ಟೋ ಜನ ನೀವು ನಿಮ್ಮ ತಾಯಂದಿರಲ್ಲೇ ನೋಡಿರಬಹುದು, ಅಥವಾ ನಿಮ್ಮಲ್ಲೇ ಒಂದು ಗರ್ಭಕೋಶದಲ್ಲಿ ಗಡ್ಡೆಗಳಾದಾಗ ಎಷ್ಟೋ ಜನ ಆಪರೇಷನ್ ಮಾಡಿ ಗಡ್ಡೆಗಳ ಜೊತೆಗೆ ಮತ್ತೆ ನಮಗೇನು ನೆಕ್ಸ್ಟ್ ಪ್ರಾಬ್ಲಮ್ ಆಗಬಾರ್ದು ಅಂತ ಗರ್ಭಕೋಶದ ಸಮೇತ ಆಪರೇಷನ್ ಮಾಡಿಸೋವಂಥದ್ದನ್ನು ನೋಡ್ತೇವೆ. ಸೊ ಹಾಗಾಗಿ ನೀವು ಕೂಡ ಇಂತಹ ಯಾವುದೇ ರೀತಿಯಾದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಲ್ಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಗೆ ಭೇಟಿಯಾಗಬೇಕು ಅಂದ್ಕೊಂಡಿದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ತದನಂತರ ಭೇಟಿ ನೀಡಬಹುದು. ಈಗ ಒಂದು PCOD ಮತ್ತು ಫೈಬ್ರಾಯ್ಡ್ಗೆ ಅಂದರೆ ಕಾರಣಗಳೇನು, ಯಾವ ಕಾರಣಕ್ಕೆ ಇಂತಹ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ತಾವು ತಿಳಿಸ್ಕೊಡ್ತಾ ಇದ್ರಿ. ಇದರ ಜೊತೆಗೆ ಈಗ ಸುಮಾರು ಜನರನ್ನ ನೋಡ್ತೇವೆ. ಈಗ ನೀವು ಹೇಳಿದಾಗೆ ಗರ್ಭಕೋಶದಲ್ಲಿ ಗಡ್ಡೆಗಳು ಬಂದಾಗ ಈ ಮತ್ತೆ ನೆಕ್ಸ್ಟ್ ಫರ್ದರ್ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಆಟೋಮೆಟಿಕ್ಕಾಗಿ ಎಲ್ಲರೂ ಸರ್ಜರಿ ಮಾಡಿಸ್ಬಿಡೋಣಪ್ಪ, ಏನಕ್ಕೆ ಸುಮ್ಮನೆ ನಾವು ಚಾನ್ಸ್ ತಗೊಳ್ಳೋದು, ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಯೋಚನೆ ಮಾಡುವಂಥದ್ದನ್ನು ನೋಡ್ತೇವೆ. ಇದಕ್ಕೆ ಒಂದು ಟ್ರೀಟ್ಮೆಂಟ್ ಅಂದರೆ
ಒಂದು ಸರ್ಜರಿ ಮೊರೆ ಹೋಗದೆ ಹಾಗೆ ಒಂದು ಟ್ರೀಟ್ಮೆಂಟ್ ಮಾಡಬಹುದು ಅಂತ ಹೇಳೋದಾದ್ರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ PCOD ಆಗಿರಬಹುದು ಅಥವಾ ಫೈಬ್ರಾಯ್ಡ್ಗೆ ಯಾವ ರೀತಿಯಾದ ಚಿಕಿತ್ಸೆ ಇದೆ? PCOD ಇರಬಹುದು, ಅಥವಾ ನಿಮಗೆ ಫೈಬ್ರಾಯ್ಡ್ ಯುಟ್ರಸ್ ಇರಬಹುದು, ಎಂಡೋಮೆಟ್ರಿಯೋಸಿಸ್ ಇರಬಹುದು, ಅಥವಾ ಬ್ಲಾಕ್ ಟ್ಯೂಬ್ಸ್ ಇರಬಹುದು, ಇನ್ಫರ್ಟಿಲಿಟಿ ಪ್ರೈಮರಿ ಅಥವಾ ಸೆಕೆಂಡರಿ, ಎಲ್ಲದಕ್ಕೂ ನಿಮಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲಲ್ಲಿ ಟ್ರೀಟ್ಮೆಂಟ್ಗಳು ಸಿಗುತ್ತೆ. ಸೊ ಇಲ್ಲಿ ನಾವು ಯಾವುದೇ ರೀತಿ ಶಸ್ತ್ರಚಿಕಿತ್ಸೆ ಮಾಡ್ದಿರಾ ನಾವು ಇಂಟರ್ನಲ್ ಹೋಮಿಯೋಪತಿ ಮೆಡಿಸಿನ್ಸ್ ಕೊಡೋದ್ರಿಂದ ನಿಮ್ಮಲ್ಲಿ ಏನು ಈ ಹಾರ್ಮೋನ್ಗಳ ವ್ಯತ್ಯಾಸ ಇರುತ್ತೆ ಅದು ನಾರ್ಮಲ್ ಆಗಿ ರೆಗ್ಯುಲರೈಸ್ ಆಗ್ತಾ ಹೋಗುತ್ತೆ. ಯಾವಾಗ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ರೆಗ್ಯುಲರೈಸ್ ಆಗ್ತಾ ಹೋಗುತ್ತೋ ಆಗ ನಿಮಗೆ ಸಿಸ್ಟ್ ಏನಿರುತ್ತೆ ಅದು ಸಂಪೂರ್ಣವಾಗಿ ಕರೆಕ್ಟಾ ಬರುತ್ತೆ. ನಿಮಗೆ ಏನು ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅದು ರೆಗ್ಯುಲರ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಮಗೆ PCOD ಇರುತ್ತೆ ಆಗ ಅದು ಅಂಡಾಂಶನ ರಿಲೀಸ್ ಮಾಡ್ತಾ ಇರೋದಿಲ್ಲ, ಅದರಿಂದ ನಮಗೆ ಬಂಜತನ ಇರುವಂಥದ್ದು. ಯಾವಾಗ ನಮಗೆ ಸಿಸ್ಟ್ಗಳು ಕರೆಕ್ಟಾ ಹೋಗುತ್ತೆ ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಆಗ ನಿಮಗೆ ಅಂಡಾಂಶ ರಿಲೀಸ್ ಆಗಿ ನೀವು ಈಸಿಯಾಗಿ ಕನ್ಸೀವ್ ಆಗುವಂಥದ್ದು ಅಥವಾ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಜೊತೆಗೆ ನಿಮಗೆ ಗರ್ಭಕೋಶದಲ್ಲಿ ಗೆಡ್ಡೆಗಳಿದ್ದಾಗ್ಲೂ ನಾವು ಕೊಡುವಂತಹ ಹೋಮಿಯೋಪತಿ ಟ್ರೀಟ್ಮೆಂಟ್ನ ನೀವು ತಗೊಳ್ಳೋದ್ರಿಂದ ಗೆಡ್ಡೆಗಳು ನಿಧಾನವಾಗಿ ಕ್ರಮೇಣವಾಗಿ ಕರಗೋ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲಲ್ಲಿ ನಾವು ನಿಮಗೆ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಮೆಡಿಸಿನ್ಸ್ ಅಂತ ಕೊಡುವಂಥದ್ದು. ಈ ಮೆಡಿಸಿನ್ಸ್ನ ಕೊಡೋದಕ್ಕಿಂತ ಮುಂಚೆ ನಾವು ನಿಮ್ಮ ಕಂಪ್ಲೀಟ್ ಕೇಸ್ ಡೀಟೇಲ್ ಅನಾಲಿಸಿಸ್ ಅಂತ ಮಾಡುವಂಥದ್ದು. ನಿಮಗೆ ಯಾವಾಗಿಂದ ಈ ಸಮಸ್ಯೆ ಇದೆ, ಈ ಸಮಸ್ಯೆಯಿಂದ ನಿಮಗೆ ಯಾವ ರೀತಿ ತೊಂದರೆಗಳಿದೆ, ಜೊತೆಗೆ ನಿಮಗೆ ಬ್ಲೀಡಿಂಗ್ ಆಗೋದಕ್ಕಿಂತ ಮುಂಚೆ ಏನೇನು ಸಿಂಪ್ಟಮ್ಸ್ ಇದೆ, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ, ನಿಮ್ಮ ಡಯಟಿಕ್ ಹಿಸ್ಟ್ರಿ, ನಿಮ್ಮ ಸ್ಟ್ರೆಸ್ ಲೆವೆಲ್, ಸೊ ನಿಮ್ಮ ಎಕ್ಸಸೈಸ್ ಹಿಸ್ಟ್ರಿ, ಈ ರೀತಿ ನಾವು ಸಂಪೂರ್ಣವಾಗಿ ನಿಮ್ಮದು ಲೈಫ್ ಸ್ಪೇಸ್ ಇನ್ವೆಸ್ಟಿಗೇಷನ್ ಅಂತ ಮಾಡುವಂಥದ್ದು. ಇವೆಲ್ಲ ಮಾಡಿದಾಗ ನಮಗೆ ಎಕ್ಸಾಕ್ಟ್ ರೂಟ್ ಕಾಸ್ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರ ನಾವು ನಿಮಗೆ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಮೆಡಿಸಿನ್ಸ್ ಅಂತ ಕೊಡ್ತೀವಿ. ಈ ಕಾನ್ಸ್ಟಿಟ್ಯೂಷನ್ ಹೋಮಿಯೋಪತಿ ಮೆಡಿಸಿನ್ಸ್ ಕೊಡೋದಕ್ಕಿಂತ ಮುಂಚೆನೂ ಈ PCOD ಅಥವಾ ಗರ್ಭಕೋಶದಲ್ಲಿ ನಿಮಗೆ ಇರುವಂತಹ ಸಮಸ್ಯೆಗಳಿಗೆ ಬೇಕಾದಂಥ ಇನ್ವೆಸ್ಟಿಗೇಷನ್ಸ್ನು ನಾವು ಮಾಡ್ತಾ ಹೋಗ್ತೀವಿ. ಮುಖ್ಯವಾಗಿ ಬೇಕಾದಂಥ ಇನ್ವೆಸ್ಟಿಗೇಷನ್ಸ್ ಆದರೆ ಒಂದು USG ಆಫ್ ಪೆಲ್ವಿಸ್ ಅಂತ ಹೇಳ್ತೀವಿ, ಅಂದರೆ ಒಂದು ಅಲ್ಟ್ರಾಸೋನೋಗ್ರಫಿ ಆಫ್ ದ ಪೆಲ್ವಿಸ್ ಅಂತ ಮಾಡುವಂಥದ್ದು. ಆಗ ನಮಗೆ ಎಕ್ಸಾಕ್ಟಾಗಿ ನಿಮಗೆ ಸಿಸ್ಟ್ ಯಾವ ಸೈಜಲ್ಲಿದೆ, ಮಲ್ಟಿಪಲ್ ಸಿಸ್ಟ್ ಇದೆಯಾ, ಬಲ್ಕಿ ಯುಟ್ರಸ್ ಇದೆಯಾ, ಅಥವಾ ನಿಮಗೆ ಗೆಡ್ಡೆಗಳು ಎಷ್ಟಿದೆ, ಇದೆಲ್ಲ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಅದಾದಮೇಲೆ ನಿಮ್ಮ ಹಿಮೋಗ್ಲೋಬಿನ್ ಅಂಶ ಎಷ್ಟಿದೆ, ನಿಮಗೆ ಹಾರ್ಮೋನಲ್ ಎಸೆಸ್ ಮಾಡುವಂಥದ್ದು, ನಿಮ್ಮ ಥೈರಾಯ್ಡ್ ಪ್ರೊಫೈಲ್ ಮಾಡುವಂಥದ್ದು, ಇವೆಲ್ಲ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಅದಾದ ನಂತರ ನಾವು ನಿಮಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಮೆಡಿಸಿನ್ಸ್ ಕೊಡ್ತೀವಿ. ಈ ಮೆಡಿಸಿನ್ಸ್ ಜೊತೆ ನಾವು ನಿಮಗೆ ಹೇಗೆ ನಿಮ್ಮ ಲೈಫ್ ಸ್ಟೈಲ್ನ ಲೀಡ್ ಮಾಡುವಂಥದ್ದು, ನಿಮ್ಮ ಡಯಟಲ್ಲಿ ನೀವು ಏನೇನು ವ್ಯತ್ಯಾಸಗಳು ಮಾಡ್ಕೋಬೇಕು, ಹೇಗೆ ನೀವು ಸ್ಟ್ರೆಸ್ಸಿಂದ ಹೊರಗೆ ಬರಬೇಕು, ಇದನ್ನೆಲ್ಲನೂ ನಾವು ನಿಮಗೆ ಡೀಟೇಲ್ ಆಗಿ ಅನಲೈಸ್ ಮಾಡ್ತೀವಿ. ಸೊ ನೀವು ಹೋಮಿಯೋ ಕೇರಲ್ಲಿ ಮೆಡಿಸಿನ್ಸ್ ತಗೊಂಡಾಗ ಇವೆರಡಕ್ಕೂ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಎಸ್ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಒಂದು PCOD ಮತ್ತು ಫೈಬ್ರಾಯ್ಡ್ ಈ ಎರಡು ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ನಮಸ್ತೆ. ಎಸ್ ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಹೆಣ್ಣು ಮಕ್ಕಳಲ್ಲಿ PCOD ಮತ್ತು ಫೈಬ್ರಾಯ್ಡ್ ಅಂದರೆ ಗರ್ಭಕೋಶದಲ್ಲಿ ಗೆಡ್ಡೆ ಆಗುವಂಥದ್ದು, ಜೊತೆಗೆ ಈ ಒಂದು ಮುಟ್ಟಿನ ಸಮಸ್ಯೆಯನ್ನು ತುಂಬ ಜನ ಹೆಣ್ಮಕ್ಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಯಾವ ರೀತಿಯಾದ ಒಂದು ಚಿಕಿತ್ಸೆ ಸಿಗುತ್ತೆ, ಇನ್ನು ಇಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಕಾರಣಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದು ಒಂದೇ ಅಲ್ಲ, ಬೇರೆ ಯಾವುದೇ ರೀತಿಯಾದ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಿದ್ದಲ್ಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಬೇಕು ಅಂತ ನೀವೇನಾದರೂ ಅನ್ಕೊಂಡ್ರೆ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. 10 ಮಿಲಿಯನ್ಗೂ ಅಧಿಕ ಹ್ಯಾಪಿ ಪೇಷಂಟ್ಗಳು. ಇಡೀ ದಕ್ಷಿಣ ಭಾರತಾದ್ಯಂತ 5 ರಾಜ್ಯಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚಿನ ಸುಸಜ್ಜಿತ ಸ್ಪೆಷಾಲಿಟಿ ಕ್ಲಿನಿಕ್ಗಳು ಡಯಾಬಿಟಿಸ್, ಕೀಲು ನೋವು, ಸೋಯಾಸಿಸ್ ನಂತಹ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಕೊಡುವಂತಹ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್. ಆರೋಗ್ಯದ ವಿಷಯದಲ್ಲಿ ಅತ್ಯುತ್ತಮ ಆಯ್ಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್.